ತುಳುಕೂಟ ಪುತ್ತೂರು ಇದರ 50ನೇ ವರ್ಷದ ಸುವರ್ಣ ಮಹೋತ್ಸವದ ಉದ್ಘಾಟನೆ ಹಾಗೂ ಪುತ್ತೂರು ತಾಲೂಕು ತುಳುವೆರಮೇಳು 2023 ಜನವರಿ 7ರಂದು ಶನಿವಾರ ಬೆಳಗ್ಗೆ 9ರಿಂದ ರಾತ್ರಿ 8 ಗಂಟೆಯ ತನಕ ಭಂಟರ ಭವನದಲ್ಲಿ ನಡೆಯಲಿದೆ ಎಂದು ತುಳುವೆರಮೇಳು ಸಮಿತಿ ಅಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ ತಿಳಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕರಾವಳಿ ಜಿಲ್ಲೆಯ ತಾಯಿ ಭಾಷೆ ತುಳು ಭಾಷೆಯನ್ನ ಬಹುತೇಕ ಮಂದಿ ಮಾತನಾಡುತ್ತಿದ್ದು, ತುಳು ಭಾಷೆಗೆ ಮಾನ್ಯತೆ ಬರುವ ನಿಟ್ಟಿನಲ್ಲಿ ಬಹುದೊಡ್ಡ ಕಾರ್ಯಕ್ರಮವನ್ನು ಪುತ್ತೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ ಈ ಕಾರ್ಯಕ್ರಮ ಮಾದರಿ ಎನಿಸಲಿದೆ ಎಂದು ಹೇಳಿದರು. ಜನವರಿ 7ರಂದು ಬೆಳಗ್ಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ನೆರವೇರಿಸಲಿದ್ದಾರೆ. ತುಳುವೆರ ಮೇಳೋ ಸಮಿತಿಯ ಗೌರವಾಧ್ಯಕ್ಷ ಸಾವಣೂರು ಸೀತಾರಾಮ್ ರೈ ಅಧ್ಯಕ್ಷತೆ ವಹಿಸಲಿರುವರು. ತುಳುಕೂಟದ ಅಧ್ಯಕ್ಷ ಫ್ಯಾಟ್ರಿಕ್ ಸಿಪ್ರಿಯನ್ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದು, ನಗರಸಭೆ ಅಧ್ಯಕ್ಷ ಜೀವಂದರ್ ಜೈನ್ ವಸ್ತು ಪ್ರದರ್ಶನ, ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್ ಪುಸ್ತಕ ಮೇಳವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪೂಡಾ ಅಧ್ಯಕ್ಷ ಬಾಬಿ ಅಶೋಕ್ ಶಣಿ, ನಗರಸಭೆಯ ಸದಸ್ಯ ಪಿಜಿ ಜಗನ್ನಿವಾಸ್ ರಾವ್, ಸಹಕಾರ ಬ್ಯಾಂಕ್ ನಿರ್ದೇಶಕ ಶಶಿಕುಮಾರ್ ಪಾಲ್ಯೂಟು, ಅಕ್ಷಯ ಕಾಲೇಜು ಸಂಚಾಲಕ ಜಯಂತ್ ನಡುಬೇಲು, ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯೆ ಪ್ರೇಮಲತಾ ರಾವ್ ಮೊದಲಾದವರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಅದೇ ದಿನ ಸಂಜೆ ಸಮಾರೋಪ ಸಮಾರಂಭ ನಡೆಯಲಿದ್ದು, ಅಧ್ಯಕ್ಷತೆಯನ್ನು ತುಳು ಮೇಳ ಸಮಿತಿಯ ಅಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ ವಹಿಸಲಿದ್ದಾರೆ. ಉಪ್ಪಿನಂಗಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ್ ಸುಬ್ಬಪ್ಪ ಕೈಕಂಬ ಅವರು ಸಮಾರೋಪ ಭಾಷಣ ಮಾಡಲಿರುವರು ಎಂದು ಮಾಹಿತಿಯನ್ನ ನೀಡಿದರು. ಈ ತುಳು ಮೇಳವನ್ನು ಭಾರಿ ವಿಜೃಂಭಣೆಯ ಮೂಲಕ ತೀರ್ಮಾನ ಮಾಡ್ತಾರೆ. ಈ ತೀರ್ಮಾನ ಮಾಡಿದ ಪ್ರಕಾರ ಭಾರಿ ಮುಖ್ಯವಾದ ನಮ್ಮ ತುಳುದೇ ನಮ್ಮ ಪಾತ್ರದಿತ್ತ ತುಳುವನ್ನು ಪಂಡ ತುಳು ಭಾಷೆಯನ್ನು ಪಂಡ ನಮ್ಮ ಮಾತ ಒಟ್ಟಿಗೆ ಸೇರುತ್ತಾ ಭಾರಿ ಒಂದು ಎಂಟೆ ವಿಚಾರ ದಾದ ಪಂಡ ಬೇರೆ ಬೇರೆ ಜಾತಿ ಸಂಘಟನೆಗಳಿಲ್ಲ, ಬೇರೆ ಬೇರೆ ಸಮಾಜ ಸಂಘಟನೆಗಳಿಲ್ಲ, ಬೇರೆ ಬೇರೆ ವಿಚಾರದ ಸಂಘಟನೆ ಅಂಡ ತುಳುತ ದಕ್ಷಿಣ ಕನ್ನಡ ಉಡುಪಿ ಈ ಭಾಗಗಳು ತುಳು ಭಾಷೆಗೆ ನಮ್ಮ ಮರ ಒಂಜಾಯರ ಒಂದು ಎಟ್ಟೆ ಅವಕಾಶ ಅಂತ ಮಾಡಿದ ಈ ಭಾಷೆದ ಆಧಾರ ನಮ್ಮ ಈ ಜಿಲ್ಲೆದ ತುಳುನಾಡದ ಒಂದು ಭಾಷೆ ತುಳು ಭಾಷೆ. ಈ ಭಾಷೆಡ್ ವಾ ಜಾತಿದಾಯ ವಾ ಧರ್ಮದಾಯ ವಾ ಮತದಾಯ ಏರ್ಲ ಇಟ್ಕೊಳ್ಳಿ ತುಳು ಭಾಷೆದ ಮಿಟ್ಟು ಅಭಿಮಾನ ಇರ್ತದೆ. ಈ ಜಿಲ್ಲೆದಾಯ ನೆಲೆತಾವನ್ನು ಇಟ್ಕೊಂಡಾಗ ಐಕ್ಯ ಕೊರ್ಕೊಂಡು ಪ್ರಾಮುಖ್ಯದ ನಿಟ್ಟಿಡ್ ಇನಿ ತುಳುಕೂಟ ಪುತ್ತೂರ್ಲ ಕಾರ್ಯನಿರ್ವಹಿಸ್ತಾ ಉಂಟು. ನೆಕ್ ತುಂಬದ ಮಾತಾಧ್ಯಕ್ಷರನ್ನಾಗೆಲ್ಲ ಎಡೆ ಕಾರ್ಯಕ್ರಮವನ್ನು ಜೋಡಣೆ ಮಾಡ್ಕೊಂಡು ಪ್ರತಿ ವರ್ಷ ಬತ್ತಿದ್ದೇವೆ ಅಂಡ ಐಕ್ಯ ಮಲ್ಲ ಮಟ್ಟದ ರೂಪ ಕೊರ್ಕೊಂಡಲ್ಪ ಕುಡವರ ಸಿಪ್ರಿಯಾಂದ್ರನ ಅಧ್ಯಕ್ಷತೆ 50ನೇ ವರ್ಷನು ಮುಖಾದ ಕೊರಡು ಮಲ್ಕೊಂಡು ಪಡ್ಕೊಂಡು ನಿಟ್ಟಿಡ್ ಈ ವರ್ಷಕ್ಕೂ ಭಾರಿ ಪ್ರಾಮುಖ್ಯತೆ ಬರ್ತದೆ. ಯಾಕಂದ್ರೆ ಈ ವರ್ಷ 49ನೇ ವರ್ಷದ ಆಚರಣೆ ಒಟ್ಟಿಗೆ ಇಡೀ ವರ್ಷದ ಆಚರಣೆಗೆ ಮೂರು ಭಾರಿ ಪ್ರಾಮುಖ್ಯತೆ ಕೊಡೋದಿಲ್ಲ. ತುಳು ಭಾಷೆದ ಬಿಟ್ಟು ನಮ್ಮ ಮಾತ್ರ ಸಂಘಟನೆ ಆವಡು ಪಡ್ಕೊಂಡು ನಿಟ್ಟಿಡ್ ಅನೇಕ ಕಾರ್ಯಕ್ರಮವನ್ನು ಕೊರ್ಪಣ ಮೂಲಕ ಈ ಒಂದು ಸಂಸ್ಥೆ ಪುತ್ತೂರು ತುಳು ಊಟ ಇಡೀ ಜಿಲ್ಲೆದ ಮಲ್ಲ ಮಟ್ಟದ ಒಂದು ಸಂಘಟನೆ ಮಾಡ್ಕೊಂಡಾಗಲೂ ಪುತ್ತೂರದಾಗಲೂ ಪಡುವ ವಿಚಾರಕ್ಕೂ ನಿಂತು ನಮ್ಮ ಹೆಚ್ಚು ಒತ್ತು ಕೊಡೋದಿಲ್ಲ. ಯಾಕಂದ್ರೆ ಬೇರೆ ತಾಲೂಕು ಒಳ್ಳ ಇದು ಪ್ರಾಮುಖ್ಯತೆ ಇಜ್ಜಿನ ನಮ್ಮ ಇದು ಗಮನಿಸಾಯಿನ ಮಟ್ಟದ ಪುತ್ತೂರು ನೆಕ್ಕೊಂದು ಮಲ್ಲ ಬಟ್ ಪುತ್ತೂರು ತುಳುಕು ಸಂಬಂಧಪಟ್ಟಂಚಿನ ಅನೇಕ ಸಾಹಿತಿನಗಳು ಕವಿನಗಳು ಇದ ಬಗ್ಗೆ ಅಭಿರುಚಿ ಇಪ್ಪನಾಗಲಿ ಮತ್ತೆ ಜನ ಇತರ ನಿರ್ಧಾರ ನಾನು ಈ ವಿಚಾರನ ಉಲ್ಲೇಖ ಮಾಡ್ತೇನೆ. ಅದಕ್ಕೆ ಪೂರಕವಾದ ಇನಿ ಈ ಒಂದು ಕಾರ್ಯಗಳು ಈ ಕಾರ್ಯಕ್ರಮಗಳು ಜೋಡಣೆ ಆಗುವುದು ನೆಕ್ಕೊಂದು ದಳ ವಿಶೇಷವಾದ ಸಂಗ್ರಹ ಆರ್ಥಿಕ ಶಕ್ತಿ ಅಂಡ್ ಅವು ಪೂರ ಸಂಗ್ರಹ ಅವಳು ಮಾಡ್ಕೊಂಡು ನಿಟ್ಟಿಡ್ ಈ ಸದ್ಯದ ಒಂದು ಕಾರ್ಯಕ್ರಮ ಸುಮಾರು 3.4 ಲಕ್ಷ ರೂಪಾಯಿ ಮೊತ್ತದ ಒಂದು ಕಾರ್ಯಕ್ರಮವು 7ನೇ ತಾರೀಕಿನ ತುಳು ಮೇಳಗಳು ನಡೆಪುರಂಚಿನ ಆ ತುಳು ಮೇಳಕ್ಕೆ ಸಂಬಂಧಪಟ್ಟದ್ದು ಇತ್ಯಾದಿ ತಯಾರಿ ಆಗ್ತದೆ. ಬೇರೆ ಬೇರೆ ಸಮಿತಿ ರಚನೆ ಆಗ್ತದೆ. ಆ ಸಮಿತಿಯ ಮೂಲಕ ತುಳು ವೈಭವ ಒಂದು ರೀತಿದ ತುಳು ಮೇಳ ಅಂತ ಪಂಡ ಈ ಮೇಳಕ್ಕೆ ಸಂಬಂಧಪಟ್ಟದ್ದು ಈ ಜಿಲ್ಲೆ ಇತ್ತನಂಚಿನ ತುಳು ಸಂಸ್ಕೃತಿಗೆ ಸಂಬಂಧಪಟ್ಟಂಚಿನ ಮಾತ ವಿಚಾರವನ್ನು ಜೋಡಣೆ ಮಾಡ್ಕೊಂಡು ಅಂತ ಸುಮಾರು ಜನ ಬಿರವರು ಕೆಲಸ ಮಾಡ್ಕೊಂಡಿದೆ. ಹಂಗಾಗಿ ಭಾರಿ ಪ್ರಾಮುಖ್ಯ ಪಂಡ ನಂಗೆ ಮುಖ್ಯವಾದ ನಮ್ಮ ಭಾಷೆಯ ನಿಟ್ಟು ಒಂದು ಅಭಿಮಾನಗಳು ಪ್ರೀತಿಗಳು ಆ ಅಭಿಮಾನವು ಪ್ರೀತಿನ ಬೆಳೆಪವನ ಕೆಲಸ ಇನ್ನು ಪುತ್ತೂರು ತುಳುಕೂಟ ಮಲ್ತೊಂದು ಕಂಡ್ರೆ ಅತ್ಯಂತ ಸಂತೋಷ ಆಗುವುದು. ನೆನ್ನತೋದು ಬಾಕಿದಾಗೆಲ್ಲ ಮಾಡ್ಕೊಂಡು ಅನ್ನೋ ವಿಚಾರ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟದ್ದು ಇನ್ನು ಕುದುಕಾಡಿ ವಿಶ್ವನಾಥ ಲೇಖನವರ ನೆನಪು ಮಾಡ್ಕೊಂಡು ಅದು ನಿರಂತರವಾದ ಪಡವಿದೆ. ಈ ಜಿಲ್ಲೆಗೆ ತುಳುನಾಡನ್ನು ಕುದರಬಾರದು, ಈ
ಭಾಷೆದ ಆಧಾರದ ಮಿತ್ತು ಈ ಜಿಲ್ಲೆಗೆ ಒಂದು ಪುನರ್ ತುಳುನಾಡು ಆಗುವುದು ಅನ್ನ ಪ್ರಯತ್ನ ಅಕೇರಿಗೆ ಮಕ್ಕಳ ಪಣನಿತ್ತೆ ಅವು ಆಯ್ತು ಇನ್ನೂ ನಮ್ಮ ಪ್ರಯತ್ನ ಉಂಟು ಯಾಕಂದ್ರೆ ಈ ಜಿಲ್ಲೆಗೆ ತುಳುನಾಡು ಆಗುವ ಒಂದು ವಿಚಾರ ನಾವು ಪ್ರಸ್ತಾಪ ಮಾಡ್ತದ ಅದಕ್ಕೆ ಪೂರಕವಾದ ಕಾರ್ಯಕ್ರಮಗಳು ಈ ರೀತಿ ಮತ್ತು ಅವರು ಬಜಿ ನಮ್ಮ ಕೇಂದ್ರ ಮಾತ್ರ ಯಾರು ದಾಯಕ ತುಳುಕು ಆದ್ಯತೆ ಕೊಡು ಆ ಪುದರ ದಾಯಕ ಬರೋದು ತುಳು ಭಾಷೆಗೆ ಅಗತ್ಯ ದಾನ ಉಂಟು అయితే ಪರಂಪರೆ ದಾನ ಉಂಟು ವಿಚಾರಗಳು ಈ ತುಳು ಮೇಳರು ಮೇಳೈಸವರು ಮಾಡ್ಕೊಂಡ ನಿಟ್ಟಿದ ಪ್ರಯತ್ನ ನಮ್ಮ ಈ ಮೇಳದ ಮೂಲಕ ಮತ್ತೊಂದಿಲ್ಲ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ತುಳುಕೂಟದ ಅಧ್ಯಕ್ಷ ಪ್ಯಾಟ್ರಿಕ್ ಸಿಪ್ರಿಯನ್, ಉಪಾಧ್ಯಕ್ಷೆ ಹೀರಾ ಬುದೈ, ಮಾಜಿ ಅಧ್ಯಕ್ಷ ವಿಜಯಕುಮಾರ್ ಭಂಡಾರಿ, ಹೆಬ್ಬಾರಪೇಲು, ಉಲ್ಲಾಸ್ ಪೈ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.